ನಮಸ್ಕಾರ ಸ್ನೇಹಿತರೆ. ಈ ಮಾತೃಛಾಯಾ ಟ್ರಸ್ಟ್ ಇವರ ಕೃಷ್ಣಾಶ್ರಯದಲ್ಲಿ ಈ ನವರಾತ್ರಿ ಗೊಂಬೆಯನ್ನು ಇಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ವಿವರಣೆ ಈಗ ಇಲ್ಲಿ ನೆರೆದಿರುವ ಮಹಿಳೆಯರು ಹಾಗೂ ಅವರ ಟ್ರಸ್ಟಿಗಳು ಅದ್ರ ಬಗ್ಗೆ ಎಲ್ಲ ವಿವರಣೆ ನೀಡ್ತಾರೆ. ಈ ನವರಾತ್ರಿಯಲ್ಲಿ ಎಷ್ಟು ದಿನ ಅವರು ಇಡ್ತಾರೆ ಅಥವಾ ಏನು ಪೂಜೆ ಮಾಡ್ತಾರೆ, ಯಾವ ಥೀಮ್ ಇದೆ, ಇಲ್ಲಿರುವ ಹೆಂಗಸರೆಲ್ಲ ಯಾವ ಸೀರೆ ಉಡ್ತಾರೆ, ಡೈಲಿ ಯಾವ ಥರ ಊಟ ಇರುತ್ತೆ, ಎಲ್ಲರದ ಬಗ್ಗೆ ಅವರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರಮ್ಮ. ಇದು ಈ ನವರಾತ್ರಿಗೆ ಗೊಂಬೆ ಇಡ್ತಾರಲ್ಲ, ಇದ್ರ ಉದ್ದೇಶ ಏನು? 10 ದಿನ ನವಶಕ್ತಿಗಳು ದುಷ್ಟನ ಸಂಹಾರ ಮಾಡೋಕ್ಕೋಸ್ಕರ ಈ ನವರಾತ್ರಿನಲ್ಲಿ 9 ದಿನ 9 ಶಕ್ತಿಗಳು ಇದಾಗುತ್ತೆ. ಇದು ಪೂರ್ವದಿಂದ ಬಂದಿರೋದು. ಇದು ಯಾಕೆಂದರೆ ಇದು ನವರಾತ್ರಿಯಿಂದ ನಮ್ಮ ಶತ್ರು ಸಂಹಾರ ಆಗೋದು ಅಲ್ದಿರ ನಾಡ ಹಬ್ಬ ಮಾಡೋದಕ್ಕೆ ಪಾಡ್ಯದಿಂದ ಹಿಡಿದು ವಿಜಯದಶಮಿ ತನಕ ಸಪ್ತಮಿ ದಿನ ಬಂದುಬಿಟ್ಟು ಸರಸ್ವತಿ ಪೂಜೆ ಮಾಡ್ತಾರೆ. ಅಷ್ಟಮಿ ಬಂದು ದುರ್ಗಾದೇವಿನ ಪೂಜೆ ಮಾಡೋದು. ನವಮಿ ಅಂದರೆ ಮಹಾನವಮಿ, ಎಲ್ಲ ಶಕ್ತಿ ದೇವತೆನ ಇದು ಮಾಡೋದು. ಮನೆಯಲ್ಲಿ ಏನೇನು ಆಯುಧಗಳಿರುತ್ತೋ ಆಯುಧ ಪೂಜೆ. ಮಹಾನವಮಿ ಅಂದರೆ ಆಯುಧ ಪೂಜೆ. ನಮ್ಮಲ್ಲಿ ಏನೇನು ಆಯುಧಗಳಿರುತ್ತೋ, ಒಂದು ಮಿಷಿನ್ ಇರ್ಬೋದು, ಒಂದು ಕತ್ತಿ ಇರ್ಬೋದು, ಒಂದು ಚಾಕು ಇರ್ಬೋದು, ಪ್ರತಿಯೊಂದೂ ಆಯುಧಗಳನ್ನು ನಾವು ಅವತ್ತು ಪೂಜೆ ಮಾಡ್ತೀವಿ. ಕೊನೆ ದಿವಸ ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮಂಟಪದಲ್ಲಿ ಪೂಜೆ ಮಾಡಿಬಿಟ್ಟು ಆ ಬನ್ನಿ ಮರದಲ್ಲಿರೋ ಎಲೆನ ತೊಗೊಂಡ್ಬಂದು ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದೊಂದು ಪದ್ಧತಿ ಇದೆ ಮೊದಲಿಂದನೂ. ಬನ್ನಿ ಮಂಟಪಕ್ಕೆ ಹೋಗೋದು, ಆ ಬನ್ನಿ ಮರಕ್ಕೆ ಪೂಜೆ ಮಾಡೋದು, ಅದು ಒಂದು ಹಿಂದಿನ ಇದರಿಂದ ಸಂಪ್ರದಾಯ ಬಂದಿದೆ. ಇದು ನವರಾತ್ರಿ ಒಂಥರ ಈ ಚಿಕ್ಕ ಮಕ್ಕಳಿಗೆ ನವರಾತ್ರಿ ಅಂದರೆ ಭಾರಿ ಖುಷಿ. ಯಾಕೆಂದರೆ ಆವಾಗ ಶಾಲೆಗಳಿಗೆಲ್ಲ ರಜಾ ಇರುತ್ತೆ. ಆ ಮಕ್ಕಳು ನಮ್ಮ ಮನೇಲಿ ಇಟ್ಟಿರೋದು ಅಲ್ದಿರ ಬೇರೆ ಮನೆಯವ್ರಿಗೆಲ್ಲ ಹೋಗಿ ನೋಡಿಕೊಂಡು ಅದೊಂಥರ ಖುಷಿಯಾಗಿ ಇರೋದು. ಈ ನವರಾತ್ರಿ ಎಲ್ಲ ಹಬ್ಬಕ್ಕಿಂತ ಭಾಳ ಖುಷಿ ಕೊಡೋ ಹಬ್ಬ. ಏನೆಲ್ಲ ಬೊಂಬೆ ಇಡ್ತಾರೆ ಇಲ್ಲಿ? ದಶಾವತಾರ ಇಡ್ತಾರೆ, ಮತ್ತು ಲಕ್ಷ್ಮಿ, ನವದುರ್ಗೆಗಳನ್ನ ಇಡ್ತಾರೆ. ಮತ್ತು ಶ್ರೀರಾಮಂದು ಒಂದು ಇದು ಹೇಳ್ತಾರೆ. ಅವರು ರಾವಣನ ಸಂಹಾರ ಮಾಡಿದ್ದು ದಶಮಿ ದಿವಸ ಅಂತ ಹೇಳ್ತಾರೆ. ಆಮೇಲೆ ಮಹಾಭಾರತದಲ್ಲಿ ಅರ್ಜುನ ಇದು ಮಾಡಿದ್ದು ಅವಾಗಲೇ ಅಂತ ಹೇಳ್ತಾರೆ. ಅರ್ಜುನ ಇದೆಲ್ಲ ಗೆದ್ದು ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು ಅಂತ. ಅದರಿಂದ ಈ ಕೆಟ್ಟದ್ದನ್ನು ಸಂಹಾರ ಮಾಡೋದು ಅಂತಲೇ ನಾವು ಇದು ಮಾಡ್ಕೋಬೇಕು. ಕೆಟ್ಟದ್ದು ಯಾವುದಿದ್ರು ನವದುರ್ಗೆಗಳೇ ಆಗಲಿ ಎಲ್ಲರೂ ಯಾರಲ್ಲಿ ಕೆಟ್ಟದಿರುತ್ತೋ ಕೆಟ್ಟ ಗುಣಗಳನ್ನ ಈ ನವರಾತ್ರಿಲಿ ಬಿಟ್ಬಿಡಬೇಕು ಅಂತ ಒಂದು ಸಂಪ್ರದಾಯದ್ದು ಇದಿದೆ. ಎಲ್ಲರೂ ಹೇಳ್ಬೋದು, ನಾವೆಲ್ಲರೂ ಕೆಟ್ಟದ್ದು ಇದ್ದೇ ಇರುತ್ತೆ, ಇಲ್ಲ ಅಂತ ಯಾರಿಗೂ ಇದು ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಕೆಟ್ಟದನ್ನು ಬಿಟ್ಬಿಟ್ಟು ನವರಾತ್ರಿಲಿ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಬೊಮ್ಮೆಗಳನ್ನೆಲ್ಲ ನೋಡಿದ್ರೆ, ಆ ಥರ ನಾವು ಸಂತೋಷವಾಗಿ ತುಂಬ ಖುಷಿಯಾಗಿರೋದು ಅಂದರೆ ನವರಾತ್ರಿ ಹಬ್ಬ. ಬೇರೆ ಹಬ್ಬದಲ್ಲೆಲ್ಲ ಚೆನ್ನಾಗಿ ಮಾಡ್ತೀವಿ. ಇವಾಗ ಬೇರೆ ಕಲರ್ ಸೀರೆಗಳು ಉಟ್ಕೋತೀವಿ. ಈ ಒಂದೊಂದು ದಿವಸಕ್ಕೆ ಒಂದೊಂದು ಬೇರೆ ಕಲರು, ಕಲರು ಬೇರೆ ಕಲರ್ಗಳು ಸೀರೆ ಉಟ್ಕೋತಾ ಇದ್ದೀವಿ. ನಾವು ಒಳ್ಳೆ ಭಜನೆ ಮಾಡ್ತಾಯಿದ್ವಿ, ಎಲ್ಲರೂ ಸೇರ್ತಾ ಇದ್ದೀವಿ. ಎಲ್ಲರೂ ಸೇರಿ ನಾವು ತುಂಬ ಖುಷಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಒಂದೊಂದು ದಿವಸಕ್ಕೆ ಒಂದೊಂದು ನೈವೇದ್ಯ, ಬೇರೆ ಥರ ನೈವೇದ್ಯಗಳು ಮಾಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳಿರೋವಾಗ ನಂಗೆ ತುಂಬ ಇಷ್ಟ ಇದು ಮಾಡಬೇಕು ಅಂತಂದರೆ. ಆದರೆ ಈಗ ಇಲ್ಲಿ ನಮಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಮಕ್ಕಳಾಗಿ ಬಿಟ್ಟಿದ್ದೀವಿ, ಅವ್ರಿಗೆ ನಾವು ಇದನ್ನೆಲ್ಲ ಮಾಡಿಕೊಟ್ಟಿರೋದ್ರಿಂದ, ಇದೆಲ್ಲ ನಮಗೆ ನೋಡಿ ಸಂತೋಷ ಪಡೋದ್ರಿಂದ ನಮಗೆ ತುಂಬಾ ಇವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಮ್ಮ ಚೇರ್ಮನ್ರವ್ರಿಗೆ ನಮ್ಮನ್ನು ಮಕ್ಕಳ ಥರ ನೋಡ್ಕೋತಾ ಇದ್ದಾರೆ. ನಾವಿಲ್ಲಿ ಎಲ್ಲ ಥರದ ಅನುಕೂಲನೂ ಪಡ್ಕೋತಾ ಇದ್ದೀವಿ. ಎಲ್ಲ ದೇವರು, ಗಣೇಶನ ಪೂಜೆ, ಗೌರಿ ಗಣೇಶಂದಂತೂ ಅಷ್ಟು ಸಂಭ್ರಮವಾಗಿ ಮಾಡ್ತೀವಿ. ನಮಗೆ ಬೇಜಾರು ಅನಿಸೋದೇ ಇಲ್ಲ. ಈ ನವರಾತ್ರಿ ಹಬ್ಬ ಈ 2-3 ಸರ್ತಿಯಿಂದ ಆಚರಣೆ ಮಾಡ್ತೀವಿ. ಈ ಸರ್ತಿಯಿಂದ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅದು ನೋಡ್ತಾ ಇದ್ದರೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಎಲ್ಲ ಒಂದೊಂದೂ ಇದಾಗಿದೆ. ಒಂದು ಕಡೆ ನೋಡಿದ್ರೆ ಇನ್ನೊಂದು ಕಡೆ ನೋಡೋಣಪ್ಪ ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಇದನ್ನು ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ನಮ್ಮ ಎಲ್ಲ ಅಕ್ಕ ತಂಗಿರ, ಅಣ್ಣ ತಮ್ಮಂದಿರೆಲ್ಲ ಸೇರಿ ನಾವು ಸಂತೋಷವಾಗಿರ್ಬೇಕು. ಕೆಟ್ಟದನ್ನು ಬಿಡಬೇಕು. ನಾವೇನಾದರೂ ಕೆಟ್ಟದ್ದು ಯೋಚನೆ ಮಾಡೋಕೆ ಹೋದವಾಗ ನವದುರ್ಗೆಗಳನ್ನ ತಿಳ್ಕೊಂಡು ನಾವು ಕೆಟ್ಟದನ್ನೆಲ್ಲ ಬಿಟ್ಟು ಒಳ್ಳೆಯವರಾಗೋಣ. ಎಲ್ಲರೂ ಈ ನಾಡ ಹಬ್ಬಕ್ಕೋಸ್ಕರ ಒಳ್ಳೆಯದೇ ಮಾಡೋಣ, ಕೆಟ್ಟದನ್ನೆಲ್ಲ ಓಡಿಸೋಣ. ನವದುರ್ಗೆಗಳನ್ನ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಾಧಾರಣ ಎಷ್ಟು ಬೊಂಬೆ ಇಟ್ಟಿದ್ದಾರಮ್ಮ ಇಲ್ಲಿ?
ಇಲ್ಲಿ ದಶಾವತಾರ ಇದೆ. ದಶಾವತಾರ ಇದೆ. ಆಮೇಲೆ ಇದು ಶ್ರೀರಾಮರದ್ದೆಲ್ಲನೂ ಇದೆ, ರಾಮಾಯಣದ್ದೆಲ್ಲನೂ ಇದೆ, ನವದುರ್ಗೆಗಳಿದೆ. ಆಮೇಲೆ ಶೆಟ್ಟಿಗಳು ವ್ಯಾಪಾರ ಮಾಡೋದಿದೆ. ಆಮೇಲೆ ಗಣೇಶಗಳೆಲ್ಲನೂ ಇದೆ. ಜಂಬೂ ಸವಾರಿ ಹೋಗೋದಿದೆ ಗೊಂಬೆಗಳಲ್ಲಿ. ಆಮೇಲೆ ಮನೆಗಳು, ಹಳ್ಳಿಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ಯಾವ ರೀತಿ ರೈತರು ಕೆಲಸ ಮಾಡ್ತಾರೆ ಅನ್ನೋದೆಲ್ಲನೂ ತೋರಿಸೋದಕ್ಕೆ ಇಟ್ಟಿದ್ದೀವಿ. ಆಮೇಲೆ ಗಣಪತಿಗಳು, ಎಲ್ಲ ಗಣಪತಿಗಳು ಇಟ್ಟಿದ್ದೀವಿ. ಕೃಷ್ಣಾವತಾರದಲ್ಲಿ ಎಲ್ಲ ಕೃಷ್ಣಗಳನ್ನು ಜೋಡಿಸಿದ್ದೀವಿ. ಅರಮನೆ ಇದೆ. ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಈ ಥರ ಎಲ್ಲನೂ ನಾವು ಗೊಂಬೆಗಳಲ್ಲಿ ಎಲ್ಲ ಜೋಡಿಸಿಟ್ಟು ತುಂಬ ಸಂತೋಷವಾಗಿರೋ ಹಾಗೆ ನಾವು ಅದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಕಷ್ಟ ಸುಖಗಳೆಲ್ಲ ಮರೆತು ಖಂಡಿತವಾಗ್ಲೂ ಅದರ ಮೇಲೆ ನಮ್ಮ ಆಧ್ಯಾತ್ಮಿಕ ಚಿಂತನೆ ಅಲ್ಲಿ ಹೋಗೋ ಹಾಗೆ ಮಾಡ್ತಾ ಇದೆ. ಆದರೆ ನಾವು ನಿಜವಾಗ್ಲೂ ಈ ಆಶ್ರಮಕ್ಕೆ ಬಂದು ನಾನು 15 ವರ್ಷ ಆಯಿತು. 15 ವರ್ಷದಲ್ಲೂ ಈ ಸಾರಿನೇ ಇಷ್ಟೊಂದು ಗೊಂಬೆಗಳನ್ನು ಇಟ್ಟು ನಮಗೆ ನಿಜವಾಗ್ಲೂ ಅವರು ಸಂತೋಷಪೂರ್ವಕವಾಗಿರ್ತಕ್ಕಂಥದ್ದನ್ನು ನಮ್ಮ ಮನಸ್ಸಿಗೆ ಮಾಡಿಕೊಟ್ಟಿದ್ದಾರೆ. ನಾವಿಲ್ಲಿ ಅಕ್ಕ ತಂಗಿಯರ ಥರ, ಅಣ್ಣ ತಮ್ಮಂದರು ಎಲ್ಲರೂ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಕಿಚನ್ನಲ್ಲಿರ್ತಕ್ಕಂಥವರು ನಾವು ಯಾವ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯಕ್ಕೆ ಕೊಡಿ ಅಂದರೆ ನಿಜವಾಗ್ಲೂ ಅವರು ಬೇಜಾರಿಲ್ಲದೆ ಎಲ್ಲ ನಮಗೆ ಮಾಡಿಕೊಟ್ಟು ಬಹಳ ತೃಪ್ತಿಯಾಗಿರೋ ಹಾಗೆ ನಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಆದರೆ ಈ ಗೊಂಬೆಗಳು ಇದರಲ್ಲಿ ಕೆಲವೆಲ್ಲ ನೋಡ್ತಾ ಇದ್ದರೆ ರೈತರು ಎಷ್ಟು ದುಡಿಮೆ ಮಾಡ್ತಾರೆ. ಆಮೇಲೆ ಅದನ್ನೆಲ್ಲ ತಂದು ಮಾರೋರು ಎಷ್ಟು ಕಷ್ಟಪಟ್ಟು ಅದನ್ನೆಲ್ಲ ತಂದು ಮಾರಿ ನಮಗೆ ನಾವಿರೋ ಜಾಗಕ್ಕೆ ದವಸ ಧಾನ್ಯಗಳನ್ನು ಕೊಡೋ ರೀತಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಈ ಥರ ಆಮೇಲೆ ಇಸ್ಕಾನ್ ಟೆಂಪಲ್ದೆಲ್ಲನೂ ಇದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಗಾಯತ್ರಿ ದೇವಿ ಇದೆ. ಈ ಥರ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಥರನೂ ಮಾಡಿದ್ದಾರೆ. ಆದರೆ ಅರಮನೆಯಲ್ಲಿ ಸೈನಿಕರು, ಅರಮನೆ ಹತ್ರ ಸೈನಿಕರು ಇದೆಲ್ಲ ಬನ್ನಿ ಮಂಟಪಕ್ಕೆ ಹೋಗುವಾಗ ಯಾವ ರೀತಿ ಹೋಗೋ ಇದು ಮಾಡ್ತಾರೋ ಅದೇ ರೀತಿ ಇಲ್ಲಿ ಎಲ್ಲನೂ ಜೋಡಿಸಿದ್ದಾರೆ. ಈ ರೀತಿ ಮಾಡಿರೋದ್ರಿಂದ ನಮ್ಮ ಚೇರ್ಮನ್ರವ್ರಿಗೂ ಅವರ ಕುಟುಂಬದವರಿಗೂ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತೀವಿ. ಮತ್ತು ನಮ್ಮ ಆಶ್ರಮದಲ್ಲಿ ಎಲ್ಲ ವರ್ಗದವರು ಕೂಡ ಭಾಳ ಸಂತೋಷದಿಂದ ತೃಪ್ತಿಯಿಂದ ಹಬ್ಬಗಳನ್ನು ಆಚರಣೆ ಮಾಡಿ ನಮಗೆಲ್ಲ ತೃಪ್ತಿ ಪಡಿಸ್ತಾ ಇದ್ದಾರೆ ಸರ್.